ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶೀರ್ಷಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಅಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಈ ದಿವಸ ವಿಶೇಷವಾಗಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಪ್ರಾಣಾಯಾಮದಲ್ಲಿ ಪೂರಕ, ರೇಚಕ, ಕುಂಭಕಗಳು. ಉಸಿರನ್ನು ಒಳಗಡೆ ತೆಗೊಳ್ಳುವುದು, ಉಸಿರನ್ನು ಹೊರಗಡೆ ಬಿಡುವುದು. ನಿಧಾನವಾಗಿ ಉಸಿರನ್ನು ತೆಗೆದು ಉಸಿರನ್ನು ಹೊರಗಡೆ ಬಿಟ್ಟರೆ ಸಾಕಾಗತ್ತೆ. ಹೆಚ್ಚಿನ ರೋಗ ರುಜಿನಾದಿಗಳೆಲ್ಲ ದೂರ ಆಗುತ್ತೆ. ಆ ಒಂದು ಕ್ರಿಯೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಮಾನಸಿಕ ತುಂಬ ಒತ್ತಡ ಆಯಿತು, ನಮಗೆ ಟೆನ್ಷನ್ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಇನ್ನೇನು ಮಾಡಬೇಕು ಅಂತಿಲ್ಲ, ಸ್ವಲ್ಪ ದೀರ್ಘ ಪೂರ್ಣ ಉಸಿರು ತಗೊಳ್ಳೋದು, ಅದೇ ರೀತಿ ದೀರ್ಘವಾಗಿ ಉಸಿರನ್ನು ಬಿಡುವುದು. ಈಗ ಒಂದು 2-3 ಬಾರಿ ಅದನ್ನು ಮಾಡಿದರೆ ಆಗ ಮನಸ್ಸು ನಿರ್ಮಲ ಆಗುತ್ತೆ, ಒತ್ತಡ ಮುಕ್ತ ಆಗುತ್ತೆ. ಕೆಲವೊಮ್ಮೆ ಎಲ್ಲೋ ಭಾಷಣ ಮಾಡಲಿಕ್ಕೆ ಹೋದಾಗ ಅಥವಾ ಯಾವುದೋ ಕಾರ್ಯಕ್ರಮ ನೀವು ತಗೊಳ್ಬೇಕು ಅಂತ ಹೇಳಿದಾಗ ನಮಗೆ ಒತ್ತಡ ಆಗತ್ತೆ, ಅಥವಾ ಯಾವುದನ್ನು ಒಂದು ಕಂಡಾಗ ಭಯ ಆಗತ್ತೆ. ಆ ಸಂದರ್ಭದಲ್ಲಿಯೂ ಒಮ್ಮೆ ದೀರ್ಘ ಉಸಿರಾಟದ ಕ್ರಿಯೆಯನ್ನು ಮಾಡಿಕೊಂಡ್ರೆ ಸಾಕು. ಹೀಗೆ ಆ ಉಸಿರಾಟದ ಕ್ರಿಯೆಯನ್ನು ಚೆನ್ನಾಗಿ ಮಾಡುವುದಕ್ಕೆ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಕೊರೋನಾದ ಈ ಸಂದರ್ಭದಲ್ಲಿ ಆ ಕೊರೋನಾದ ಯಾವುದೇ ಸಮಸ್ಯೆಗಳು ನಮಗೆ ತಟ್ಟದೇ ಇರಲಿಕ್ಕೋಸ್ಕರ ಇರತಕ್ಕಂತಹ ಒಂದು 3 ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಅದರಲ್ಲಿ 2 ಶುದ್ಧಿ ಕ್ರಿಯೆಗಳು. ಆ ಶುದ್ಧಿ ಕ್ರಿಯೆಯನ್ನು ಮಾಡ್ತಾ ಮತ್ತೆ ಮುಂದೆ ಒಂದು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಇದರಲ್ಲಿ ಭಸ್ತ್ರಿಕಾ ಕ್ರಿಯೆ ಅಂತ ಹೇಳಿದ್ದಾರೆ. ಭಸ್ತ್ರಿಕಾ ಕ್ರಿಯೆ ಅಂದರೆ ನಮ್ಮ ಹೃದಯದ ಭಾಗದಲ್ಲಿರ್ತಕ್ಕಂತಹ ಏನು ಬೇಡ ಎನರ್ಜಿ ಇದೆ, ಬೇಡವಾದಂತಹ ಶಕ್ತಿ ಏನಿದೆ, ಅದನ್ನು ಹೊರಗಡೆ ಹಾಕುವಂಥ ಕ್ರಿಯೆಯನ್ನು ಅದಕ್ಕೆ ಭಸ್ತ್ರಿಕಾ ಕ್ರಿಯೆ ಅಂತ ಹೇಳಿದ್ದಾರೆ. 2 ಕೈಗಳನ್ನು ಸಂಪೂರ್ಣವಾಗಿ ಮೇಲಕ್ಕೆ ಎತ್ತಿಕೊಳ್ಳೋದು. ಹೀಗೆ ಪೂರ್ಣ ಮೇಲಕ್ಕೆ ಎತ್ತಿದಾಗ ಆದಷ್ಟು ಭುಜದ ಭಾಗವನ್ನು ಹಿಂದಕ್ಕೆ ತಳ್ಳಬೇಕು. ಅಲ್ಲಿಂದ ನಿಧಾನಕ್ಕೆ ಕೈಯನ್ನು ಕೆಳಗಡೆ ಸರಿಸ್ತಾ ಕೈಯನ್ನು ತಿರುಗಿಸಿಕೊಂಡು ಆದಷ್ಟು ಕೆಳಗಡೆ ತರಬೇಕು. ಇಲ್ಲಿ ಹೃದಯದ ಭಾಗದಲ್ಲಿ ಸ್ವಲ್ಪ ಹಿಗ್ಗುವಿಕೆಯ ಅನುಭವ ಬರುವಂತೆ. 2 ಭಾಗ ಒಮ್ಮೆ ಹಿಗ್ಗುತ್ತೆ, ಒಮ್ಮೆ ಮೇಲಕ್ಕೆ ಎತ್ತುವಾಗಲೂ ಕೈ ಹಿಗ್ಗುತ್ತೆ, ಹೃದಯದ ಭಾಗ ಹಿಗ್ಗುತ್ತೆ. ಆಮೇಲೆ ಕೆಳಗಡೆ ತಳ್ಳುವಾಗಲೂ ಕೂಡ ಹೃದಯದ ಭಾಗದಲ್ಲಿ ಹಿಗ್ಗುವಿಕೆ ಆಗುತ್ತೆ. ಹೀಗೆ ಹೃದಯದ ಭಾಗಕ್ಕೆ ವಿಶೇಷವಾದಂತಹ ಒಂದು ಒತ್ತಡ, ಅಲ್ಲಿಯ ಹುಪ್ಪಸಗಳಿಗೆ ಬೇಕಾದ ವ್ಯಾಯಾಮವನ್ನು ಜೊತೆನೇ ಆಗುತ್ತೆ. ಈಗ ಉಸಿರಿನ ಕ್ರಿಯೆಯನ್ನು ನಿಧಾನವಾಗಿ ಹೊರಗಡೆ ಹಾಕುವಂಥ ಕ್ರಿಯೆ, ನಮ್ಮ ಶ್ವಾಸಕೋಶದ ಗಾಳಿಯನ್ನು ಸಂಪೂರ್ಣವಾಗಿ ಹೊರಗಡೆ ತಳ್ಳುವ ಕ್ರಿಯೆಯನ್ನು ಮಾಡಬೇಕು. ನಿಧಾನಕ್ಕೆ ಪೂರ್ಣ ಮೇಲಕ್ಕೆ ತಗೊಂಡು ಉಸಿರು ತಗೊಂಡು ಪೂರ್ಣ ಅಲ್ಲಿಂದ ಈ ಥರ ಪೂರ್ಣ ಗಾಳಿಯನ್ನು ಹೊರಗಡೆ ತಳ್ಳುವುದು ಥರ. ಇದನ್ನು ನಿರಂತರವಾಗಿ ಸ್ವಲ್ಪ ವೇಗವಾಗಿ ಈ ಕ್ರಿಯೆಯನ್ನು ಮಾಡುವುದು ಥರ. ಒಂದು 10 ಬಾರಿ ಮಾಡಿದ ಮೇಲೆ ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ಬೇಕು. ಯಾಕಂದರೆ ಸ್ವಲ್ಪ ಸುಸ್ತಾಗುತ್ತೆ ಇದು ಮಾಡಿದಾಗ. ಮುಖದಲ್ಲಿ ಸ್ವಲ್ಪ ಹೆಚ್ಚು ಒತ್ತಡಗಳು ಬರುತ್ತೆ, ಹೃದಯದ ಭಾಗಕ್ಕೆ ಒತ್ತಡ ಬರುತ್ತೆ, ನರನಾಡಿಗಳಿಗೆ ರಕ್ತದ ಸಂಚಾರ ಚೆನ್ನಾಗಿ ಆಗುತ್ತೆ. ಈ ದೃಷ್ಟಿಯಿಂದ ಸ್ವಲ್ಪ ವಿಶ್ರಾಂತಿಯನ್ನು ಮಧ್ಯೆ ಮಧ್ಯೆ ಕೊಡ್ತಾ ಇದನ್ನು ಮಾಡೋದು ತುಂಬ ಸೂಕ್ತ. ಹೀಗೆ ಇದರಲ್ಲಿ 2-3 ರೀತಿಯಲ್ಲಿ ಭಸ್ತ್ರಿಕಾ ಕ್ರಿಯೆಯನ್ನು ಮಾಡ್ತೀವಿ. ಒಂದು ಕೈಯನ್ನು ಪೂರ್ಣ ಮುಂದಕ್ಕೆ ತಗೊಂಡು ಅಲ್ಲಿಂದ ಹಾಗೆ ಮುಂದಕ್ಕೆ ತರ್ತಾನೆ ಇದನ್ನು ಮಾಡಲಿಕ್ಕಾಗತ್ತೆ. ಈ ಥರ ಇಲ್ಲಿಂದ ಪೂರ್ಣ ಮುಂದಕ್ಕೆ ತರುವಂತ. ಅಂದರೆ ಮೇಲಿನಿಂದ ಕೆಳಗಡೆ ಮಾಡುವಾಗ ಇರುವಂಥ ಅನುಭವ ಅಲ್ಲ, ಮುಂದೆಯಿಂದ ತಗೊಂಡಾಗ ಆಗುವಂಥದ್ದು. ಅದೇ ರೀತಿ ಪಕ್ಕಕ್ಕೆ ಕೈಯನ್ನು ಪಕ್ಕಕ್ಕೆ ಮಾಡ್ತಾ ಪಕ್ಕಕ್ಕೆ ತಗೊಂಡಾಗಲೂ ಕೂಡ ಬೇರೆ ಬೇರೆ ರೀತಿಯ ಅನುಭವಗಳಾಗುತ್ತೆ, ಸಂವೇದನೆಗಳು ನಮಗೆ ಸಿಗುತ್ತೆ. ಇದನ್ನೊಂದು 10 ಬಾರಿ ಇದನ್ನು ಮುಂದೆ ಮಾಡುವ ಕ್ರಿಯೆಯನ್ನು ಮಾಡೋಣ. ಅದೇ ರೀತಿ ಪಕ್ಕದಿಂದ ಕೈಯನ್ನು ತೆಗೊಳ್ಳುವಂಥದ್ದು.
ಕೊನೆಯಲ್ಲಿ ವಿಶ್ರಾಂತಿ, ಪೂರ್ಣ ವಿಶ್ರಾಂತಿಯನ್ನು ಪಡ್ಕೊಳ್ಳೋದು. ಕಣ್ಣಿನ ಗುಡ್ಡೆಯನ್ನು ಕಣ್ಣರೆಪ್ಪೆಯಿಂದ ಪೂರ್ಣ ಮುಚ್ಚಿಕೊಂಡು ದೀರ್ಘ ನಿಧಾನ ಉಸಿರಾಟದ ಕ್ರಿಯೆ. ಬೆನ್ನೆಲುಬು ನೇರ ಇದೆ, ಮನಸ್ಸು ನಿರ್ಮಲ ಪ್ರಶಾಂತವಾಗಿದೆ. ಇಡೀ ಶರೀರವನ್ನು ಗಮನಿಸ್ತಾ ವಿಶ್ರಾಂತಿಯನ್ನು ಕೊಡೋಣ. ಪೂರ್ಣ ವಿಶ್ರಾಂತಿ, ಪೂರ್ಣ ವಿಶ್ರಾಂತಿ. ಕನಿಷ್ಠ ಇದನ್ನು 40 ಬಾರಿ ಪ್ರಥಮ ಅಭ್ಯಾಸ ಸಂದರ್ಭದಲ್ಲಿ, ಕೊನೆಯಲ್ಲಿ 120 ಬಾರಿವರೆಗೆ ನಾವು ಮಾಡ್ಬೋದು. ಅಭ್ಯಾಸದಿಂದ ಮತ್ತೆ ಮತ್ತೆ ಹೆಚ್ಚು ಮಾಡಿಕೊಳ್ಳುವ ಕ್ರಿಯೆಯನ್ನು ಮಾಡ್ತಾ ಹೋಗಬೇಕು. ಒಮ್ಮೆಗೆ ಇದನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ಆಗುವ ಸಮಸ್ಯೆಗಳು ಬೇರೆ ಆಗತ್ತೆ, ಸಮಸ್ಯೆಗಳಾಗತ್ತೆ. ಗಮನಿಸಿಕೊಳ್ಬೇಕು ಇದನ್ನು ಮಾಡುವಾಗ. ಇನ್ನೆರಡನೇದು ಕಪಾಲಭಾತಿ. ವಿಶೇಷ ಹೊಟ್ಟೆಯ ಕೆಳಭಾಗದಿಂದ ಹಿಡಿದು ಅಲ್ಲಿರ್ತಕ್ಕಂಥ ಬೇಡ ಎನರ್ಜಿಯನ್ನು ಹೊರಗಡೆ ಹಾಕುವಂಥ ಕ್ರಿಯೆ ಇದರಿಂದ ಮಾಡಲಿಕ್ಕಾಗತ್ತೆ. ಹೊಟ್ಟೆಯ ಭಾಗವನ್ನು ಪೂರ್ಣ ತಳ್ಳುವಂಥ ಕೆಲಸ, ಪೂರ್ಣ ಒಳಗಡೆ ತಳ್ಳುವಂಥ ಕ್ರಿಯೆಯನ್ನು ಇದನ್ನು ಮಾಡೋದು. ಈ ಥರ ಪೂರ್ಣ ಕಂಠದಿಂದ ಗಾಳಿಯನ್ನು ಹೊರಗಡೆ ಹಾಕಬೇಕು. ಒಂದು ರೀತಿಯ ಧ್ವನಿಯನ್ನು ಹೊರಗಡೆ ಬರುತ್ತೆ. ಕೊಳವೆಯಿಂದ ಊದಿದಾಗ ಗಾಳಿ ಹೇಗೆ ಹೊರಗಡೆ ಬರ್ತದೆ ಆ ರೀತಿಯ ಅನುಭವ. ಈ ರೀತಿ ಕಂಠದಿಂದ ಮೂಗಿನ ರಂಧ್ರದ ಮುಖಾಂತರವಾಗಿ ಗಾಳಿ ಹೊರಗೆ ಬರುವಂಥ ಕ್ರಿಯೆಯನ್ನು ಮಾಡಬೇಕು. ಅದಕ್ಕೆ ಪೂರ್ಣ ಪ್ರಮಾಣದ ಶಕ್ತಿಯನ್ನು ಕೊಟ್ಟು ಮಾಡುವಂಥ ಕ್ರಿಯೆ ಇದು. ಕೈಯನ್ನು ಭೈರವಿ ಮುದ್ರೆಯಲ್ಲಿ ಇಟ್ಟುಕೊಂಡು, ಎಲ್ಲ ಕೈಯ ಬೆರಳುಗಳನ್ನು ಬಿಡಿಸಿ ಇಟ್ಟುಕೊಳ್ಳೋದು ಭೈರವಿ ಮುದ್ರೆ ಹೇಳ್ತಾರೆ. ಈ ಮುದ್ರೆಯಲ್ಲಿ ಇಟ್ಟುಕೊಂಡು ಪೂರ್ಣ ಹೊಟ್ಟೆಯನ್ನು ಒಳಗಡೆ ತಳ್ಳಿ ಗಾಳಿಯನ್ನು ಹೊರಗಡೆ ಹಾಕುವಂತಹ ಕೆಲಸ ಕಪಾಲಭಾತಿ. ಪೂರ್ಣ ನಿಧಾನ ಕ್ರಿಯೆಯಿಂದ ಇದನ್ನು ಮಾಡಬೇಕು. ಬರೀ ವೇಗವಾಗಿ ಮಾಡಲಿಕ್ಕೆ ಹೋಗಬಾರ್ದು, ಹೆಚ್ಚು ಸುಸ್ತಾಗತ್ತೆ. ಇಲ್ಲಿ ಹೊಟ್ಟೆಯ ಭಾಗವನ್ನು ಮಾತ್ರ ತಳ್ಳುವ ಕೆಲಸ ಆಗಬೇಕು. ಗಾಳಿ ಹೊರಗಡೆ ಹೋಗುತ್ತೆ ಮೂಗಿನ ಮುಖಾಂತರವಾಗಿ. ಇನ್ನು ಯಾವ ಭಾಗಕ್ಕೂ ಇಲ್ಲಿ ಏನು ಕೆಲಸ ಒತ್ತಡಗಳೇನು ಬರಲ್ಲ ನಮಗೆ. ಪೂರ್ಣ ಗಾಳಿಯಿಂದ ತಳ್ಳಿದಾಗ ಹೊರಗಡೆ ಹೋಗುವಂಥ ಪ್ರಕ್ರಿಯೆಗಳು ಮಾತ್ರ ಆಗುತ್ತೆ. ಆ ತಳ್ಳುವ ಕೆಲಸಗಳನ್ನ ಚೆನ್ನಾಗಿ ನಿಭಾಯಿಸಿಕೊಳ್ಬೇಕು. ಕೊನೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ. ಇದು ನಮ್ಮ ಶರೀರದಲ್ಲಿ ಇರತಕ್ಕಂತಹ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಸೂಕ್ತ. ನೆನಪು ಶಕ್ತಿ ಹೆಚ್ಚಾಗಲಿಕ್ಕೋಸ್ಕರ, ಏಕಾಗ್ರತೆಗೋಸ್ಕರ, ಇನ್ನಿತರ ಮಾನಸಿಕ ಒತ್ತಡ ಬಂದಾಗ ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡ್ಬೋದು. 2 ಬೆರಳುಗಳನ್ನು ಜೋಡಿಸಿ ಇಟ್ಟುಕೊಳ್ಬೇಕು. ಈ 2 ಬೆರಳುಗಳನ್ನು ಒಟ್ಟಿಗೆ ಇಟ್ಟುಕೊಳ್ಬೇಕು. ಇದೆರಡನ್ನು ಜೋಡಿಸಿಕೊಂಡು ನಮ್ಮ ಮೂಗಿನ ಬಲ ರಂಧ್ರದ ಮೇಲೆ ಹೆಬ್ಬೆರಳನ್ನು ಮೆಲ್ಲ ಜೋಡಿಸುವಂಥದ್ದು. ಅದೇ ರೀತಿ ಎಡಭಾಗದಲ್ಲಿ ನಮ್ಮ ಪೃಥ್ವಿ ಬೆರಳನ್ನು ಜೋಡಿಸಿಕೊಳ್ಳುವಂಥದ್ದು. ಹೀಗೆ 2 ಬೆರಳನ್ನು ಜೋಡಿಸಿ ಇಲ್ಲಿ ಉಸಿರಾಟದ ಕ್ರಿಯೆಯನ್ನು ಮಾಡೋದು. ಪೂರಕ, ರೇಚಕ ಮತ್ತು ಕುಂಭಕಗಳು ಬರುತ್ತೆ ಇಲ್ಲಿ. ಆದರೆ ಈಗ ಅಭ್ಯಾಸ ಮಾಡಬೇಕಾದ್ರೆ ಪೂರಕ ಮತ್ತು ರೇಚಕವನ್ನು ಮಾತ್ರ ಅಭ್ಯಾಸ ಮಾಡೋಣ. ಪ್ರಥಮ ಸ್ಥಿತಿಯಲ್ಲಿ ಅದನ್ನು ಅಭ್ಯಾಸ ಮಾಡಿ ಆಮೇಲೆ ಗುರುಗಳ ಮುಖಾಂತರವಾಗಿ ಮತ್ತೆ ಅಭ್ಯಾಸ ಮಾಡಿಕೊಳ್ಳಬಹುದು. ಇಲ್ಲಿ ಎಡಭಾಗದಿಂದ ಪೂರ್ಣ ಗಾಳಿಯನ್ನು ತಗೊಳ್ಳೋದು, ಬಲಭಾಗದಲ್ಲಿ ಗಾಳಿಯನ್ನು ನಿಧಾನವಾಗಿ ಹೊರಗಡೆ ಬಿಡುವುದು. ಹೀಗೆ ಪೂರ್ಣ ತಗೊಳ್ಳುವುದು, ಬಿಡುವುದು. ಎಡದಿಂದ ತಗೊಂಡು ಬಲದಲ್ಲಿ ಬಿಟ್ಟು, ಬಲಭಾಗದಿಂದ ತಗೊಂಡು ಎಡಭಾಗದಲ್ಲಿ ಬಿಟ್ಟುವಾಗ ಒಂದು ಆವರ್ತಿ ಆಗತ್ತೆ. ಇಂಥದನ್ನು 7 ಬಾರಿ ಮಾಡಬೇಕು. ಒಮ್ಮೆ ನೋಡೋಣ. ನೋಡಿ, ಇಲ್ಲಿ ಮೆಲ್ಲ ಸ್ಪರ್ಶ ಮಾಡಿಕೊಳ್ಬೇಕು. ಮೆಲ್ಲ ಸ್ಪರ್ಶ ಮಾಡಿ ನಿಧಾನ ಉಸಿರನ್ನು ಒಳಗಡೆ ತಗೊಳ್ಳುವುದು, ನಿಧಾನಕ್ಕೆ ಉಸಿರು ತಗೊಳ್ಳುವುದು. ಎಡಭಾಗವನ್ನು ಬಂದ್ ಮಾಡಿ ಬಲಭಾಗದಿಂದ ಗಾಳಿಯನ್ನು ಹೊರಗಡೆ ಹಾಕುವಂಥದ್ದು. ಇದನ್ನು ಓಪನ್ ಮಾಡಬೇಕು. ಮತ್ತೆ ಅದೇ ಭಾಗದಿಂದ ಉಸಿರನ್ನು ತಗೊಳ್ಳುವುದು. ಬಂದ್ ಮಾಡಿ ಎಡಭಾಗದಿಂದ ಮತ್ತೆ ಹೊರಗಡೆ ಗಾಳಿಯನ್ನು ಹಾಕುವುದು. ಇದು ಒಂದು ಆವೃತ್ತಿಯ ಕೆಲಸ ಆಗಿದೆ. ಇದನ್ನು 7 ಬಾರಿ ಮಾಡೋದು.
ಚಂದ ಗಮನಿಸಿಕೊಂಡು ಮಾಡೋಣ. ಪೂರ್ಣ ನೆಟ್ಟಗೆ ಕೂತ್ಕೊಂಡು ಕಣ್ಣ ಗುಡ್ಡೆಯ ಮೇಲೆ ಕಣ್ಣರೆಪ್ಪೆ ಮೆತ್ತಗೆ ಮಲಗಿಸಿ, ವಿಶೇಷ ಚಿನ್ಮುದ್ರೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ಸ್ಥಿತಿಯಲ್ಲಿ. ಅಥವಾ ಭೈರವಿ ಮುದ್ರೆಯನ್ನು ಮಾಡಬಹುದು. ನೆಟ್ಟಗೆ ಕೂತ್ಕೊಂಡು ಹೃದಯದ ಭಾಗವನ್ನು ಹಿಗ್ಗಿಸಿಕೊಳ್ಳಬೇಕು. ಇದನ್ನು ಒಂದಾವರ್ತಿ ಮಾಡ್ತೇನೆ, ಇದನ್ನು ಗಮನಿಸಿಕೊಂಡು ಮಾಡೋಣ. ಪೂರ್ಣ ಸ್ಪರ್ಶ ಮಾಡಿ ನಿಧಾನಕ್ಕೆ ಉಸಿರು ತಗೊಳ್ಳೋದು, ಮತ್ತು ಬಲಭಾಗದಿಂದ ಬಿಟ್ಟು ಬಲದಿಂದ ತೆಗೆದು ಎಡದಿಂದ ಮಾಡುವಂಥ ಪೂರ್ಣ ಮಾಡೋಣ. ಪೂರ್ಣ 7 ಬಾರಿ ಆದ ಮೇಲೆ ಒಮ್ಮೆಗೆ ಕಣ್ಣನ್ನು ಬಿಡಬಾರ್ದು. ಸ್ವಲ್ಪ ಕಣ್ಣನ್ನು ತೆರೆದು ಮತ್ತೆ ಮುಚ್ಚಿಕೊಂಡು ಮತ್ತೆ ನಿಧಾನವಾಗಿ ತೆರೆದು ಪೂರ್ಣ ತೆರೆಯುವಂಥ ಕ್ರಿಯೆಯನ್ನು ಮಾಡಬೇಕು. ಹೀಗೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಿಕೊಂಡು, ಇದು ಪ್ರೆಷರ್ ಇದ್ದವರು ಮಾಡಿಕೊಂಡ್ರೂ ಸುಲಭ ಆಗತ್ತೆ. ಶುಗರಿಗೂ ರಾಮಬಾಣ ಇದು. ಹೀಗೆ ಎಲ್ಲ ರೋಗಗಳಿಗೆ ಇದೊಂದು ರಾಮಬಾಣವಾಗಿರ್ತಕ್ಕಂತಹ ಅನುಲೋಮ ವಿಲೋಮ ಪ್ರಾಣಾಯಾಮ. ಇದನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಪ್ರಪಂಚದಲ್ಲಿ ಕಾಡ್ತಾ ಇರುವಂಥ ಕೊರೋನಾ ಒಂದು ಭಾಗದಲ್ಲಿ ಮಾನಸಿಕವಾದಂತಹ ಸ್ಥಿತಿಗತಿಗಳು, ಮಾನಸಿಕ ಒತ್ತಡ, ಇದರೆಲ್ಲ ನಿವಾರಣೆಗೂ ಇದು ತುಂಬ ಸೂಕ್ತ ಆಗುತ್ತೆ. ಹಾಗಾಗಿ ಇವತ್ತಿನಿಂದ ಆರಂಭವಾಗಿ 29ನೇ ತಾರೀಕಿನವರೆಗೆ ನಡೆಯುವಂತಹ ಏನು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸೋಣ. ತನ್ಮೂಲಕ ನಾವೆಲ್ಲರೂ ಶಕ್ತಿವಂತರಾಗೋಣ, ಜಾಗೃತರಾಗೋಣ. ಅದಕ್ಕೆ ಬೇಕಾದ ಶಕ್ತಿಯನ್ನು ಭಗವಂತ ನಮಗೆ ಅನುಗ್ರಹಿಸಲಿ. ಪತಂಜಲಿ ಮಹಾಮನಿಗಳನ್ನು ಸ್ಮರಣೆ ಮಾಡುತ್ತಾ ಮುಕ್ತಾಯ ಮಾಡೋಣ. ನನ್ನ ಫೋನ್ ನಂಬರ್ ಅದನ್ನು ನಿಮಗೆ ಸಿಗುತ್ತೆ. ಅದಕ್ಕೆ ನೀವು ಕರೆ ಮಾಡಿದರೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಪರಿಹಾರ ಮಾಡುವಂಥ ಕಾರ್ಯವನ್ನು ಮುಂದಕ್ಕೆ ಮಾಡಲಾಗುವುದು. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಭಗವಂತನು ಆಯುರಾರೋಗ್ಯ ಸುಖ ಸಂಪತ್ತನ್ನು ಅನುಗ್ರಹಿಸಿದ ಪ್ರಾರ್ಥನೆ ಮಾಡ್ತಾ ಮುಕ್ತಾಯ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಒಳ್ಳೆಯದನ್ನೇ ನೋಡುತ್ತಾ, ಒಳ್ಳೆಯದನ್ನೇ ಕೇಳುತ್ತಾ, ಒಳ್ಳೆಯದನ್ನೇ ಮಾಡುವಂತಾಗಲಿ ಎಂಬುದಾಗಿ ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ನಿಮಗೆಲ್ಲರಿಗೂ ಒಂದೇ ಮತ್ತೆ ಕಾಣೋಣ. ನಿಮಗೆಲ್ಲರಿಗೂ ಮತ್ತೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ. ಜೈ ಭಾರತ್.